ಮಂಗಳೂರು ಹೋಟೆಲ್ಗಿಂತ ರುಚಿಯಾಗಿರುವಂಥ ಅಡೈ ಮೀನಿನ ಮಸಾಲ ಫ್ರೈಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡೋದು ಹೇಗೆ? ತುಂಬ ಅಂತಂದರೆ ತುಂಬ ಸುಲಭ. 1 kgಯಷ್ಟು ಅಡೈ ಮೀನನ್ನು ತಗೊಂಡಿದ್ದೇನೆ. ಕ್ಲೀನಾಗಿ ತೊಳ್ಕೊಂಡು ಈ ಥರ ಸ್ಲಿಟ್ ಮಾಡ್ಕೋಬೇಕು. ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಆವಾಗ. ಇವಾಗ ಈ ಮಸಾಲ ಫಿಶ್ ಫ್ರೈನ ಮಾಡೋದಕ್ಕೆ ಮೇಯ್ನ್ ಸೀಕ್ರೆಟ್ ಅಂತ ಅಂದರೆ ಅದೊಂದು ಮಸಾಲ. ಆ ಮಸಾಲ ಮಾಡೋದಕ್ಕೆ ಬ್ಯಾಡಗಿ ಮೆಣಸು ಬೇಕು, ಅಂದರೆ ಒಣಮೆಣಸು ಬರುತ್ತಲ್ವ ಅದು ಬೇಕು. ಒಂದು 25ರಿಂದ 30ರಷ್ಟು ಬ್ಯಾಡಗಿ ಮೆಣಸನ್ನ ತಗೊಂಡಿದ್ದೇನೆ. ಅದನ್ನ ಬಿಸಿ ನೀರಲ್ಲಿ ಒಂದು 10ರಿಂದ 15 ನಿಮಿಷ ನೆನೆ ಹಾಕಬೇಕು. ಆ ಮೆಣಸಿರುತ್ತಲ್ವ ಅದು ಸಾಫ್ಟ್ ಆಗಬೇಕು. ಈ ಮೆಣಸಿನ ಮಸಾಲ ಏನಿರುತ್ತೆ ಅದೇ ಈ ಫಿಶ್ ಫ್ರೈಗೆ ಅದ್ಭುತವಾಗಿರುವಂಥ ರುಚಿಯನ್ನು ಕೊಡುವಂಥದ್ದು. ಇವಾಗ ಇದನ್ನ ರುಬ್ಬೋದಕ್ಕೆ ಒಂದು ಮಿಕ್ಸಿಗೆ ಒಣ ಮೆಣಸನ್ನು ಹಾಕ್ಕೊಳ್ಳಿ, 4 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಬೀಜ ಸ್ವಲ್ಪ, ಜೀರಿಗೆ ಸ್ವಲ್ಪ ಓಮಕ್ಕಾಳು, ಒಂದು ಸ್ವಲ್ಪ ಮೆಂತೆ, ಅರಿಶಿನ ಇದೆಲ್ಲದನ್ನು ಸೇರಿಸ್ಕೋಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಈ ಎಲ್ಲ ಮಸಾಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸೋದ್ರಿಂದ ಮೀನು ಕೆಲವರು ವಾಸನೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ. ಆ ಮಸಾಲಕ್ಕೆ ಅದ್ಭುತವಾಗಿರುವಂಥ ಫ್ಲೇವರ್ ಬರುತ್ತೆ. ಚೆನ್ನಾಗಿ ನೈಸಾಗಿ ಅದಕ್ಕೆ ರುಬ್ಕೋಬೇಕು. ಇದನ್ನ ನೀವು 1 ವಾರ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೆಂದಾಗೆಲ್ಲ ಇದರಿಂದ ತವಾ ಫ್ರೈಯನ್ನು ಬೇಕಾದರೂ ಮಾಡ್ಕೋಬೋದು, ರವಾ ಫ್ರೈಯನ್ನು ಬೇಕಾದರೂ ಮಾಡ್ಕೋಬೋದು, ಇದೇ ಮಸಾಲದಿಂದ ಮಸಾಲ ಫ್ರೈಯನ್ನು ಬೇಕಾದರೂ ಮಾಡ್ಕೋಬೋದು. ಇವಾಗ ಮಸಾಲ ನಾನು 1 kgಗೆ ಬೇಕಾಗುವಷ್ಟು ರೆಡಿ ಮಾಡಿದ್ದೇನೆ, ಆದರೆ 2ಕ್ಕೆ ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಫಸ್ಟ್ ಆ ಮಸಾಲನೇ ಸ್ವಲ್ಪ ಮೀನಿಗೆ ನೀವು ಸವರಿ ಇಟ್ಬಿಡಿ ಒಂದು 10 ನಿಮಿಷ. 2 ಮೀನಿಗೆ ಮಸಾಲ ಹಚ್ಚಿ, ಸ್ವಲ್ಪ ಮಸಾಲ ಸಾಕು ಹಚ್ಚಿ ಇಟ್ಟಿದ್ದೇನೆ. ಅದಾದ ನಂತರ ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ ಮತ್ತು ಕರಿಬೇವು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 1 ಸೌಟಷ್ಟು ಮಸಾಲನ ಹಾಕ್ಕೊಳ್ಳಿ. ಎಲ್ಲ ಮಸಾಲ ಹಾಕ್ಕೊಳ್ಳಿಕ್ಕಿಲ್ಲ, ಅದು 1 kgಗೆ ಮಾಡಿರೋದು. 2 ಮೀನಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. 1 ಸೌಟಷ್ಟು ಮಸಾಲ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ, ಯಾಕಂತಂದರೆ ಈ ಮಸಾಲ ಸ್ವಲ್ಪ ತೆಳ್ಳಗಾಗಬೇಕು. ನಾವು ನೀರನ್ನು ಹಾಕೋದ್ರಿಂದ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಯಾಕಂತಂದರೆ ಒಂದ್ಸರಿ ಮಸಾಲೆದು ನೀವು ಟೇಸ್ಟ್ ನೋಡ್ಕೊಳ್ಳಿ, ಅಂದರೆ ಉಪ್ಪನ್ನು ಬೇಕಾದರೂ ಸೇರಿಸ್ಕೋಬೋದು, ಅಥವಾ ಹುಳಿ ಕಮ್ಮಿ ಆಯಿತು ಅಂತಂದರೆ ಸ್ವಲ್ಪ ಲಿಂಬೆ ರಸನೂ ಬೇಕಾದರೂ ಸೇರಿಸ್ಕೋಬೋದು. ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಮಸಾಲ ಖಡಕ್ಕಾಗಿರ್ಬೇಕು, ಯಾಕಂತಂದರೆ ಮೀನಿಗೆ ಎಳೆದಾದ ನಂತರ ಅದು ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ಸೊ ಮಸಾಲೆ ಕುದಿದಾದ ನಂತರ ಮೀನನ್ನು ಹಾಕಿಬಿಟ್ಟು ಒಂದು ಸೈಡ್ ಒಂದು 3 ನಿಮಿಷ ಮುಚ್ಚಿಟ್ಟು ಬೇಯಿಸಬೇಕು. ಇನ್ನೊಂದು ಸೈಡ್ ಮತ್ತೆ 3 ನಿಮಿಷ ಮುಚ್ಚಿಟ್ಟು ಕಮ್ಮಿ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮಸಾಲ ಹಾಕಿದ ನಂತರ ಉರಿ ಕಮ್ಮಿಯನ್ನೇ ಇಟ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಮಸಾಲ ಕರಟಿ ಹೋಗುತ್ತೆ. ಅದರಿಂದ ಉರಿ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮೇಲ್ಗಡೆ ಮೀನಿದು ಮಸಾಲ ಬೇಕಾದರೂ ಸ್ವಲ್ಪ ಹಾಕ್ಕೊಳ್ಳಿ. 2 ಸೈಡ್ ಒಂದು 3ರಿಂದ 4 ನಿಮಿಷ ಕಾಯಿಸಿದಾಗ ಸೂಪರಾಗಿರುವಂಥ ಮಸಾಲ ಫಿಶ್ ಫ್ರೈ ರೆಡಿ ಆಗುತ್ತೆ. ಜಾಸ್ತಿ ನೀವು ಬೇಯಿಸ್ಲಿಕ್ಕೆ ಹೋದರೆ ಅಂದರೆ ಆ ಮೀನು ತುಂಬ, ಇದು ಅಡೈ ಮೀನು ತುಂಬ ಅಂದರೆ ಸಾಫ್ಟ್ ಇರುತ್ತೆ, ಅದು ಕಿತ್ತು ಬರುತ್ತೆ. ಅದರಿಂದ ಎಷ್ಟು ಬೇಕಷ್ಟೇ ಬೇಯಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಲ್ವ, ಎಷ್ಟು ಸುಲಭವಾಗಿ ಫಿಶ್ ಫ್ರೈನ ಮಾಡ್ಕೊಂಡ್ವಿ. ನಿಜ ಹೇಳ್ತೇನೆ, ಇದರ ರುಚಿ ಇದೆಯಲ್ವ ಹೋಟೆಲ್ಗಿಂತಲೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.